ಮಂಗಳೂರು ಕಬಕ ಪುತ್ತೂರು ಪ್ಯಾಸೆಂಜರ್ ರೈಲನ್ನು ಸುಬ್ರಹ್ಮಣ್ಯ ಮಾರ್ಗಕ್ಕೆ ವಿಸ್ತರಿಸಲು ರೈಲ್ವೆ ಇಲಾಖೆ ಅನುಮೋದನೆ ನೀಡಿ ತಿಂಗಳಾಗುತ್ತಾ ಬರುತ್ತಿದೆ. ಆದರೂ ಇನ್ನೂ ರೈಲು ಸಂಚಾರ ಪ್ರಾರಂಭವಾಗಿಲ್ಲ. ಇದು ಜನರಲ್ಲಿ ನಿರಾಶೆ ಮೂಡಿಸಿದೆ. ರೈಲು ವಿಸ್ತರಣೆಗೆ ತಾಂತ್ರಿಕ ಅಥವಾ ಆಡಳಿತಾತ್ಮಕ ತೊಂದರೆ ಇಲ್ಲದಿದ್ದರೂ ಉದ್ಘಾಟನೆ ವಿಳಂಬವಾಗುತ್ತಿರುವುದಕ್ಕೆ ರಾಜಕೀಯ ಕಾರಣಗಳೇ ಕಾರಣವೇ ಎಂಬ ಪ್ರಶ್ನೆ ಉದ್ಭವಿಸಿದೆ. ಇದನ್ನ ಉದ್ಘಾಟಿಸುವ ಶ್ರೇಯಸ್ಸನ್ನ ಯಾರಿಗೆ ನೀಡಬೇಕು ಎಂಬ ಪೈಪೋಟಿಯಲ್ಲಿ ರೈಲು ಚಾಲನೆ ಮುಹೂರ್ತ ವಿಳಂಬವಾಗಿದೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಪ್ರತಿದಿನವೂ ಈ ಮಾರ್ಗದಲ್ಲಿ ನೂರಾರು ಪ್ರಯಾಣಿಕರು ಸುಬ್ರಹ್ಮಣ್ಯ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಓಡಾಟ ಮಾಡುತ್ತಾರೆ. ಆದರೆ ರೈಲಿನ ಅನುಕೂಲದಿಂದ ವಂಚಿತರಾಗಿರುವ ಅವರು ನಿರೀಕ್ಷೆಯಲ್ಲಿ ಕುಳಿತಿದ್ದಾರೆ. ಈ ರೈಲು ಸೇವೆಯ ಉದ್ಘಾಟನೆಯನ್ನ ಮುಂದೂಡದೆ ಶೀಘ್ರ ಆರಂಭಿಸಲು ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ರಾಜಕೀಯ ನಾಯಕರು ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ. ಪ್ರತಿದಿನ ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣದಿಂದ ಕಬಕ ಪುತ್ತೂರು ತನಕ ಮಾತ್ರ ಹೋಗುತ್ತಿರುವ ರೈಲನ್ನ ಕೇವಲ 45 ಕಿಲೋಮೀಟರ್ ದೂರದಲ್ಲಿರುವ ಎದುರಿನ ರೈಲು ನಿಲ್ದಾಣವಾದ ಸುಬ್ರಹ್ಮಣ್ಯಕ್ಕೆ ವಿಸ್ತರಿಸಿದ್ರೆ ಅದಕ್ಕೆ ಉದ್ಘಾಟನೆಯ ಅಗತ್ಯವಿದೆಯೇ? ಉದ್ಘಾಟನೆಯ ಅಗತ್ಯವಿಲ್ಲದೆ ಇಂದಿನಿಂದಲೇ ರೈಲು ಸುಬ್ರಹ್ಮಣ್ಯ ತನಕ ಹೋಗಲಿ ಎಂಬುದು ರೈಲು ಪ್ರಯಾಣಿಕರ ಆಗ್ರಹವಾಗಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಸುಬ್ರಹ್ಮಣ್ಯ. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gumboots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.